ನಾಟಿಕಲ್ನಲ್ಲಿರುವ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಮಕ್ಕಳ ವಿಭಾಗದ ವತಿಯಿಂದ ಪೀಡಿಯಾಟ್ರಿಕ್ ನೆಫ್ರಾಲಜಿ ನಿರಂತರ ಕಲಿಕಾ ಕಾರ್ಯಾಗಾರ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮೋನು ಪೀಡಿಯಾಟ್ರಿಕ್ ನೆಫ್ರಾಲಜಿ ನಿರಂತರ ಕಲಿಕಾ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ವೈದ್ಯ ವಿದ್ಯಾರ್ಥಿಗಳು ಹಿರಿಯ ವೈದ್ಯರ ಮಾರ್ಗದರ್ಶನ ಪಾಲಿಸಿದಲ್ಲಿ ಉತ್ತಮ ವೈದ್ಯ ಜೀವನ ನಡೆಸಲು ಸಾಧ್ಯ. ಕಾರ್ಯಾಗಾರಗಳ ಮೂಲಕ ಹಿರಿಯರ ಜೊತೆಗೆ ಕಿರಿಯ ವೈದ್ಯರ ಜ್ಞಾನ ಹಂಚುವಿಕೆಯೂ ಆಗುವುದು. ನೇತ್ರಾವತಿ ಸೇತುವೆಯಿಂದ ಈ ಕಡೆ ಆಸ್ಪತ್ರೆಯೇ ಇರಲಿಲ್ಲ. ಕಂಕನಾಡಿಯಲ್ಲಿ ಮಾತ್ರ ಆಸ್ಪತ್ರೆ ಇತ್ತು. ಆ ಕಾಲದಲ್ಲಿ ನಿಸ್ವಾರ್ಥವಾಗಿ ಸೇವೆ ನೀಡಿದ ಡಾಕ್ಟರ್ ವೆಂಕಟರಾವ್, ಡಾಕ್ಟರ್ ಮೋಡಿ ಮತ್ತು ಡಾಕ್ಟರ್ ಸಂಜೀವ್ ರೈ ಮಾತ್ರವೇ ಇದ್ದುದು ನೆನಪು. ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳಿಗೆ ಇಂತಹ ವೈದ್ಯರುಗಳ ನಿದರ್ಶನ ಬೇಕಿದೆ. ಕಾರ್ಯಾಗಾರಗಳಲ್ಲಿ ಇಂತಹ ವೈದ್ಯರ ಜ್ಞಾನ ಹಂಚುವಿಕೆಯಿಂದ ಯಶಸ್ವಿ ವೈದ್ಯನಾಗಲು ಸಾಧ್ಯ ಎಂದು ಹೇಳಿದರು. ಶಂಶಾದ್ ಖಾನ್ ಮತ್ತು ಬಳಗ ಮತ್ತು ಡಾಕ್ಟರ್ ಪ್ರಶಾಂತ್ ಕದ್ರಿ ಅವರ ಬಳಗ ಈ ಒಂದು CME ಏರ್ಪಡಿಸಿ ನಮ್ಮಲ್ಲಿ ಇಂಟರ್ನ್ಶಿಪ್ ಮತ್ತು ಇತರ ಯುವ ಡಾಕ್ಟರ್ಗಳಿಗೆ ಕಲಿಯುವುದನ್ನು ಒಂದು ವಸ್ತುವನ್ನಾಗಿ ಪೀಡಿಯಾಟ್ರಿಕ್ ಬಗೆಯಲ್ಲಿ ತಿಳ್ಕೊಳ್ಳಲಿಕ್ಕೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ಎರಡೂ ವಿಭಾಗಗಳ ಮುಖ್ಯಸ್ಥರಿಗೆ ಮತ್ತು ಅದರಲ್ಲಿರುವಂಥ ಎಲ್ಲ ಡಾಕ್ಟರ್ಗಳು ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಕಣಚೂರು ಆರೋಗ್ಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರೆಹಮಾನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕಲಿಕೆಗೆ ವಯಸ್ಸಿನ ಮಿತಿಯಿಲ್ಲ. ರೇಸಿಂಗ್ ಯುಗದಲ್ಲಿ ಕೋವಿಡ್ ಸೋಂಕು ಬದುಕನ್ನ ಕಲಿಸಿತು. ನೆಫ್ರಾಲಜಿ ಅನ್ನುವುದು ದೊಡ್ಡ ಕ್ಷೇತ್ರ, ಜ್ಞಾನ ಹಂಚುವಿಕೆ ಅಗತ್ಯ. ಈ ನಿಟ್ಟಿನಲ್ಲಿ ಕಾರ್ಯಾಗಾರ ಯಶಸ್ವಿಯಾಗಲಿ ಎಂದು ಹೇಳಿದರು. Racing against the time in our fast life. I mean, fast food, fast cars, fast everything is fast. But the COVID, a small virus, brought everything to a standstill. So today, this CME, especially which is relating to pediatric nephrology, and nephrology itself is a vast subject. And so today, I mean, it's not just the adults. I mean, earlier days when we were young, I mean, we used to hear only two common diseases. I mean, somebody had a heart attack, somebody has a cancer. But today there is so many things like, I mean, you cannot name it. I mean, a renowned professor. I think these platforms are very important. ಈ ಸಂದರ್ಭ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ವಿಶ್ರಾಂತ ಡೀನ್ ಪ್ರೊಫೆಸರ್ ಸಂಜೀವ ರೈ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಕಣಚೂರು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ HS ವಿರೂಪಾಕ್ಷ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದೇವಿದಾಸ್ ಶೆಟ್ಟಿ, ಮಣಿಪಾಲ KMC ಆಸ್ಪತ್ರೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ H ವಿಶ್ವನಾಥ್ ಮುಖ್ಯ ಅತಿಥಿಗಳಾಗಿದ್ದರು. ಡಾಕ್ಟರ್ ವನೀರ್ ಫರ್ನಾಂಡಿಸ್, ಡಾಕ್ಟರ್ ಸಂಶಾದ್ ಖಾನ್, ಜಾಯ್ ಜೋಸೆಫ್, ಜುಬೈಲಾ, ಅಬ್ದುಲ್ ಬಶೀರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ದೇರಳಕಟ್ಟೆ.